ತಿನ್ನುವ ಅಕ್ಕಿಯ ಮೇಲೆ ಮಕ್ಕಳ ಪೆನ್ಸಿಲ್ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ. ಇದನ್ನೇ ರಾಹುಲ್ ಗಾಂಧಿಯವರು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಎಂದು ಹೇಳಿದ್ದು. ಈ ಬಗ್ಗೆ ಮಾಜಿ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. GST ಟ್ಯಾಕ್ಸ್ ವಿಚಾರವಾಗಿ ಬಹಳಷ್ಟು ಆಕ್ರೋಶ ಕೇಳಿಬಂದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಅವರು ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಕೇಂದ್ರ ಸರ್ಕಾರದ ಈ ನೀತಿಯ ಬಗ್ಗೆ ಖಂಡನೆಯ ಮಾತುಗಳನ್ನು ಹೇಳಿದ್ದಾರೆ. ಗೋಧಿ ಬೆಲ್ಲ ಎಲ್ಲದಕ್ಕೂ ಇವರ ಟ್ಯಾಕ್ಸ್, ಇವರು ಬಡ ಜನರ ಟ್ಯಾಕ್ಸ್ ಹಣದಲ್ಲಿ ಸರ್ಕಾರ ನಡೆಸ್ತಿದ್ದಾರೆ. ಬ್ಯಾಂಕ್ನ ಚೆಕ್ ಬುಕ್ ತೆಗೆದುಕೊಂಡ್ರು ಅದಕ್ಕೂ ಟ್ಯಾಕ್ಸ್. ಜನಸಾಮಾನ್ಯರ ಆರ್ಥಿಕ ಪರಿಸ್ಥಿತಿ ಮೇಲೆತ್ತಲು ಸರ್ಕಾರ ಯೋಜನೆ ತಂದಿಲ್ಲ. GST ವಿಚಾರದಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಏನೂ ಕೊಟ್ಟಿಲ್ಲ. ಇದನ್ನು ಕೇಳಲು ಎಂಪಿಗಳಿದ್ರು, ಅವರು ಕೇಳ್ತಾ ಇಲ್ಲ. BJP ಸರ್ಕಾರ ನಮಗೆ ಮೋಸ ಮಾಡಿ ತನ್ನ ಖಜಾನೆ ತುಂಬಿಸಿದೆ ಎಂದು ಆರೋಪಿಸಿದರು. ದುಬಾರಿಯಾಗಿ ಒಂದು ವಿಚಾರ ಹೇಳಲಿಕ್ಕೆ ಬಯಸುವಂಥದ್ದು ಅದು ಅಲ್ಲದೆ ತಿನ್ನುವಂತ ಅಕ್ಕಿಯ ಮೇಲೆ ಕೂಡ ಇವತ್ತು ಒಂದು ಟ್ಯಾಕ್ಸ್ ಆಗ್ತದೆ, ತೆರಿಗೆ ಟ್ಯಾಕ್ಸ್ ಆಗ್ತದೆ ಅಂತ ಹೇಳಿದ್ರೆ, ಮಕ್ಕಳು ಬರೆಯುವಂತ ಪೆನ್ಸಿಲ್ ಮೇಲೆ ಕೂಡ ಇವತ್ತು ಟ್ಯಾಕ್ಸ್ ಆಗ್ತದೆ. ಮಕ್ಕಳಿಗೆ ಮ್ಯಾಪ್, ಗ್ಲೋಬ್ ಮತ್ತು ಮ್ಯಾಪ್ ಏನಿದೆ ಅಲ್ಲ ಸ್ಕೂಲಲ್ಲಿ, ಅದರ ಮೇಲೆ 15% ಇವತ್ತು ಟ್ಯಾಕ್ಸ್ ಆಗ್ತಾರೆ. ಮಂಡಕ್ಕಿ ಮಾಡೋದೇ ಅಕ್ಕಿಯಿಂದ, ಅದಕ್ಕೊಂದು ಟ್ಯಾಕ್ಸ್ ಬೇರೆ. ಅದು ಅಕ್ಕಿ ಹಾಕ ನಂತರ ಮಂಡಕ್ಕಿ ಮಾಡಿದ ನಂತರ ಮತ್ತೆ ಮಂಡಕ್ಕಿ ಒಂದು ಟ್ಯಾಕ್ಸ್ ಇದರ ಮೇಲೆ. ಇದಕ್ಕಾಗಿ ರಾಹುಲ್ ಗಾಂಧಿ ಅವತ್ತು ಹೇಳಿದ್ರು ಇದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ. ಹಾಗಾದ್ರೆ ತಮಾಷೆ ಮಾಡಿ ಜನರೆಲ್ಲ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ. ಈಗ ಚಂದ ಗೊತ್ತಾಗಿದೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಗೆ ಎಫೆಕ್ಟ್ ಬೀಳ್ತದೆ ಅಂತ ಹೇಳಿ ಬಹಳ ಚೆನ್ನಾಗಿ ಗೊತ್ತಾಗುವಂತ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಇವತ್ತು ಪ್ರತಿಯೊಂದು